ಅಧ್ಯಕ್ಷ ನೀವು ಕೂಡ ಹೇಳಿದ್ದೀರಿ ಎಲ್ಲ ವಿಚಾರ ಅಂತ ಹೇಳಿದ್ರೆ ಮಂತ್ರಿ ಉತ್ತರ ಕೊಡ್ಲಿ ಮತ್ತೆ ಸಬ್ ಕ್ವಶನ್ ನೀವು ಕೇಳಿ ಏನದಿದ್ರೆ ಸಭೆತ ಗುರಿಕರ್ರೆ ನಮ್ಮ ಪೂರ ಕುಡ್ಲದ ಹಂಚಿರ್ದು ಬರ್ಪಣಾಗ್ಲಿ ಯಾನ್ ಲವೆ ಪಂಪುನಿ ಈ ಕೇಂದ್ರ ವಿಷಯ ಪೂರ ಕೇಂದ್ರ ಇತ ಮಂತ್ರಿ ಉತ್ತರ ಕೊಡ್ಪೇರು ಸಹಕಾರ ಕೊರಪಾಗ್ಲಿ ಕೇಂದ್ರ ಪಾತ್ರನೆ ಗುರಿಕರ್ರೆ ಅಂಚ ಈರ್ಲ ಎಂಕಲ ಒಂದು 2 ನಿಮಿಷ ಸಹಕಾರ ಕೊರಡು ಗುರಿಕರ್ರೆ ಐತ ಬಗ್ಗೆ ಯಾನ್ಲ ಅರ್ಲ ಉಲ್ಲೇರಿ ಎಂಕಲ ಒಂದು 2 ನಿಮಿಷ ಪಾತ್ರಲ್ಲ ಅವಕಾಶ ಈ ಭಾಗದ ವೇದವಾಸ ಒಂದು ನಿಮಿಷ ಒಂದು ನಿಮಿಷ ವೇದಾಸ ಒಂದು ನಿಮಿಷ ಈ ರೀತಿ ಈ ಭಾಗ ಈ ಸಭೆತ್ತ ಗುರಿಕಾರ ಆತರಿ ನಂಗೆ ಮಾತೆರೆಗಳ ಒಂಜಿ ಪಾತೆರನ ಅವಕಾಶ ಉಂಟು ಇತ್ತೆ ದೆಕ್ಕೆ ಮಾತೆರೆಗಳ ಇತ್ತೆ ದೆಕ್ಕೆ ಮಾತೆರೆಗಳ ಬೇತೆ ಬೇತೆ ಇಲಾಖೆಗೆ ಎನ್ಒಸಿಗೆ ಬರುತ್ತಾರೆ ಗುರಿಕಾರ್ರೆ ಅಕ್ಲ ಎನ್ಒಸಿ ಕೊರಿ ಬೆಟ್ಟಿಗೆ ಒಂಜಿ ಮಲ್ತಿಂದಾಂಡ ನಂಗೆ ದುಂಬು ಮುಲ್ಪಲ ಪಾತೆರುಳಿ ಅಲ್ಲ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮಂತ್ರಿಗಳೇ ಒಂದ್ ನಿಮಿಷ ಮಂತ್ರಿಗಳೇ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನಂದೇನು ವಿರೋಧ ಇಲ್ಲ. ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್. ಆಯ್ತು, ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ ಅಲ್ಲ. ಆಯ್ತು ಸಭಾಧ್ಯಕ್ಷರ ಆಯ್ತು ಹೇಳಿದ್ರೆ ನಮಗೆ ಕೂತ್ಕೊಳ್ಳಿ. ಆಯ್ತು ಹೇಳಿದ್ರಲ್ಲ ಈಗ ಅಶೋಕ್ ಪಂಪೇರ್ ಇತ್ತೆ ಪಂಪನಿಗೆ ಅಂತೆ ಈ ತರ ಕನ್ನಡ ಪಾತ್ರಲಿ ಒಂದೇ ನಿಮಿಷ ಅಕ್ಲೆಗೆ ಮೂಲ ಬರ ಹೇಳಿ ಕನ್ನಡದಲ್ಲಿ ಹೇಳಿ. ಸಭಾಧ್ಯಕ್ಷರೇ ಒಂದ್ ನಿಮಿಷ ನಾನು ಕನ್ನಡದಲ್ಲಿ ಮಾತಾಡಿ. ಒಂದೇ ನಿಮಿಷ ಮುಗಿಸ್ತೇನೆ. ಈ ಭಾಷೆಯನ್ನು ಕನ್ನಡ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ಇವರು ಮಾತಾಡಬೇಡ ಅಂತೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ದರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. ಎನ್ಒಸಿ ಅನ್ನು ತಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಇದಕ್ಕೆ ಯಾರು ಆಯ್ತು ಅವ್ರು ಉತ್ತರ ಕೊಡ್ತಾರೆ, ವಿರೋಧ ಮಾತಾಡೋರು ಇಲ್ಲ. ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು. ಕನ್ನಡದಲ್ಲಿ ಮಾತಾಡಿ. ಅಲ್ಲ ಅವ್ರಿಗೆ ಕೊಟ್ಟರೆ ಅವಕಾಶ ಕನ್ನಡ ಪಾತ್ರ ಅಶೋಕಣ್ಣ ಒಂದು ಮಿನಿಟ್ ಅಧ್ಯಕ್ಷರೇ, ನಾನೀಗ ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಕಾನೂನು ಇಲಾಖೆ ಎನ್ಒಸಿಯನ್ನು ಪಡ್ಕೊಂಡು, ಸಂಸದೀಯ ಇಲಾಖೆ ಕೂಡ ಎನ್ಒಸಿಯನ್ನು ಪಡ್ಕೊಂಡು, ಡಾಕ್ಟರ್ ಮೋಹನ್ ಅವರ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ. ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೂಡ ಹೇಳಿದಷ್ಟು ಎಲ್ಲರ ಪರವಾಗಿ ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ, ಈಗ ನೋಡಿ ಎಲ್ಲ ನೆಗಾಡ್ತಾ ಇದ್ರು, ಖುಷಿಯಿಂದ ಇದ್ದರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದರ ರಾಜ್ಯ ಅಧಿಕೃತ ಭಾಷೆ ಬಂದು ತಾವು ಕೂಡ ಅವನ ಆಸೆ ಕೊಡಬೇಕು, ನಾನು ಪ್ರಾರ್ಥನೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಹೇಳ್ತೀನಿ.